ಕೊರೋನಾ ಮಹಾಮಾರಿ ಕಾರಣದಿಂದ ಲಾಸ್ಟ್ ಟೈಮ್ ಕಂಪ್ಲೀಟ್ ನಮ್ಮ ಸೀಸನ್ ಹೋಯ್ತು. ಈ ಸರಿ ಕೂಡ ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಸ್ವಲ್ಪ ಸ್ಟಾರ್ಟ್ ಆಗಿ ನಾವು ಸೆಟ್ ಆಗಿ ಸ್ವಲ್ಪ ಅದು ಬರುವಾಗ ನಮ್ಗೆ ಈಗ ಏಪ್ರಿಲ್ ಮೇ ಅಲ್ಲಿ ಒಳ್ಳೆ ಸೀಸನ್ ಇತ್ತು. ಅಂದ್ರೆ ಅದಕ್ಕಿಂತ ಮೊದಲು ಫೆಬ್ರವರಿ ಮಾರ್ಚ್ ಮೌಢ್ಯ ಇತ್ತು. ಅದ ನಂತರ ಏಪ್ರಿಲ್ 20ರ ನಂತರ ನಮ್ಗೆ ಸೀಸನ್ ಮೈನ್ ಸೀಸನ್ ಟೈಮ್. ಅದೇ ಟೈಮ್ ಅಲ್ಲಿ ಪುನಃ ಈ ಕೊರೋನಾ ಲಾಕ್ ಡೌನ್ ಆಗಿ ಕಂಪ್ಲೀಟ್ ನಮ್ಗೆ ಇದ್ದದು 2 ವರ್ಷದ 2 ಸೀಸನ್. ಅಂದ್ರೆ ನಮ್ದು 1 ವರ್ಷಕ್ಕೆ ಇರುವುದು 4 ರಿಂದ 5 ತಿಂಗಳು ಮ್ಯಾಕ್ಸಿಮಮ್ ಸೀಸನ್. ಸೊ ಅದೇ ಟೈಮ್ ಅಲ್ಲಿ ನಮ್ದು ಅದೇ ಸೀಸನ್ ಅಲ್ಲಿ ಅದೇ ಟೈಮ್ ಅಲ್ಲಿ ನಮ್ಗೆ ಈ ಬಾರಿ ಕೂಡ ನಾವು ಏನಿಲ್ಲ ಕಂಪ್ಲೀಟ್ ಸೋತು ನೆಲಸಮ ಆಗಿದ್ದೇವೆ. ಕಡಿಮೆಯಲ್ಲಿ ನಮ್ಮ ಹತ್ರ ಸಾಧಾರಣ 1,000ದಿಂದ 1,200 ನಮ್ಮದು ಪರ್ಮನೆಂಟ್ ವರ್ಕರ್ಸ್ ಇದ್ದಾರೆ. 1,200 ಅಂದ್ರೆ ನಮ್ಮ 120 ಮೆಂಬರ್ಸ್ ನಮ್ಗೆ ಸೌತ್ ಕೇಂದ್ರದಲ್ಲಿ ನಮ್ಮ ಹತ್ರ ರಿಜಿಸ್ಟರ್ ಆಗಿದ್ದಾರೆ. ನಮ್ಮ ಅಸೋಸಿಯೇಷನ್ ಅಲ್ಲಿ 120 ಜನ ಮೆಂಬರ್ಸ್ ನಮ್ದು ಕೇಟರರ್ಸ್ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಸೊ ಇವರಲ್ಲಿ ಸುಮಾರು 1,200 ಮೆಂಬರ್ಸ್ ಪರ್ಮನೆಂಟ್ ವರ್ಕರ್ಸ್ ಇದ್ದಾರೆ. ನಾವು ಕಂಪ್ಲೀಟ್ ಏನಿಲ್ಲ ಈಗ ನಮ್ಗೆ ಈಗ 25 ಜನಕ್ಕೆ ಮದುವೆ ಅಂದ್ರೆ ನಮ್ಗೆ ಏನು ಸಿಗಲ್ಲ, ಉಲ್ಟಾ ನಮ್ಮ ಕೈಯಿಂದ ಹೋಗುತ್ತದೆ. ನಾವು 1,000-2,000 ಜನಕ್ಕೆ ಈಗ ಫಂಕ್ಷನ್ ಇದ್ರೆ ಸುಮಾರು 150ರಿಂದ 200 ಜನಕ್ಕೆ ನಮ್ಗೆ ಕೆಲಸ ಕೊಡ್ಬಹುದು. ಒಂದು ದಿವಸಕ್ಕೆ ಒಂದು 1,000-2,000 ಜನದ ಫಂಕ್ಷನ್ ಇದ್ರೆ ಒಂದು 200 ಜನಕ್ಕೆ ಕೆಲಸ, ಅಡಿಗೆಯವರು, ವೇಟರ್ನವರು, ಕ್ಲೀನರ್ಸ್ ಎಲ್ಲ ಸೇರಿಕೊಂಡು ಟೋಟಲ್ ಒಂದು 200 ಜನಕ್ಕೆ ಹೇಗೂ ಕೆಲಸ ಕೊಡ್ಬಹುದು ನಮ್ಗೆ ದಿವಸ. ಇದು ಕಂಪ್ಲೀಟ್ ಈ 50ಗೆ 25ಗೆ ಬಂದು ನಮ್ಗೆ ಏನಿಲ್ಲ, ಕಂಪ್ಲೀಟ್ ನಾವು ಸೋತು ಹೋಗಿದ್ದೇವೆ. ನಮ್ಮ ಕಾರ್ಮಿಕರಿಗೆ ಕೊಡುವ ಪರಿಸ್ಥಿತಿ ನಮ್ಮನ್ನು ನಾವು ನೋಡುವಷ್ಟು ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ನಮ್ಗೆ ನೋಡಿ ನಮ್ಮ EMI ಕಟ್ಟಬೇಕು, ಯಾವ್ದು ನಮ್ಗೆ ಟ್ಯಾಕ್ಸಸ್ ಯಾವ್ದು ಗವರ್ಮೆಂಟ್ ನಮ್ಗೆ ಕಡಿಮೆ ಮಾಡುದಿಲ್ಲ, ನಮ್ಗೆ GST ಕಟ್ಟಬೇಕು, ಪುನಃ ಈ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಬೇಕು. ಕಾರ್ಪೊರೇಷನ್ ಕಟ್ಟೋದು ನಮ್ಗೆ ಹೆವಿ ಆಗ್ತದೆ. ಇದ್ರದ್ದು ಯಾವ್ದು ನಮ್ಗೆ ಗಾರ್ಬೇಜ್ ಟ್ಯಾಕ್ಸ್ ಉಂಟು, ಅದು ಸಹ ಅದಕ್ಕೆ ನಾವು ತುಂಬಾ ಸರಿ ನಾವು ಇದು ಕೊಟ್ಟಿದ್ದೇವೆ, ಮನವಿ ಕೊಟ್ಟಿದ್ದೇವೆ ಕಾರ್ಪೊರೇಷನ್ ಅಲ್ಲಿ. ಅದಲ್ಲದೆ ಈ ಕೋವಿಡ್ ಆದ ನಂತರ ನಮ್ಗೆ ಏನಾದ್ರು ಪ್ಯಾಕೇಜ್ ಸಿಗ್ಬೇಕಂತ ಹೇಳಿ ಹೋದ ಸರಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತೆ ನಮ್ಮ MP ಅವರಿಗೆ ಮತ್ತೆ MLA ಅವರಿಗೆ ಮತ್ತೆ ಇವರಿಗೆ ಯಾರಿಗೆ ನಮ್ಮ ಮೇಯರ್ನವರಿಗೆ ಎಲ್ಲರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಆದ್ರೆ ಏನ್ ರೆಸ್ಪಾನ್ಸ್ ನಮ್ಗೆ ಲಾಸ್ಟ್ ಇಯರ್ ಸಿಗ್ಲಿಲ್ಲ. ಈ ಸಲ ಕೂಡ ನಾವು ಮನವಿ ಕೊಟ್ಟಿದ್ದೇವೆ. ಈ ಸಲ ಕೂಡ ನಮ್ಗೆ ಯಾವುದಕ್ಕೆ ನಮ್ಮ ಕಡೆ ನೋಡುದೇ ಇಲ್ಲ ಗವರ್ಮೆಂಟ್.